ಪ್ರಥಮ ಅವಧಿಯ ಸೋಲನ್ನೇ ಸವಾಲಾಗಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆದ್ದು ಬಂದ ಶಾಸಕ ರಾಜೇಶ್ ನಾಯ್ಕ್ ಅವರು ಅಭಿವೃದ್ಧಿಯ ಮಹಾಪೂರವನ್ನೇ ಹರಿಸಿದ್ದು ಅಭಿವೃದ್ಧಿಯಾಗಿಲ್ಲ ಎಂದು ಹೇಳುವ ಕಾಂಗ್ರೆಸ್ನವರು ಕಣ್ಣು ಪರೀಕ್ಷೆ ಮಾಡಬೇಕು ಎಂದು ಪುತ್ತೂರಿನ ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿ ಹೇಳಿದ್ದಾರೆ. ಅವರು ಬಂಟ್ವಾಳ ಬಿಜೆಪಿ ವತಿಯಿಂದ ಶಾಸಕ ರಾಜೇಶ್ ನಾಯ್ಕ್ ಉಳೆಪಾಡಿಗುತ್ತು ಅವರ ನೇತೃತ್ವದಲ್ಲಿ ನಡೆದ ಗ್ರಾಮ ವಿಕಾಸ ಯಾತ್ರೆ ಗ್ರಾಮದೆಡೆಗೆ ಶಾಸಕರ ನಡಿಗೆಯ 4ನೇ ದಿನದ ಪಾದಯಾತ್ರೆಯ ಸಮಾರೋಪವಾಗಿ ಪೆರಾಜೆ ಗ್ರಾಮದ ಸಾದಿಗುಕ್ಕು ಗುಡ್ಡೆ ಚಾಮುಂಡಿ ಕ್ಷೇತ್ರದ ಬಟಾರದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನ ಭಾಷಣ ಮಾಡಿದರು. ದೇವರಿಗೆ ಸಮಾನವಾಗಿರುವ ರಾಜೇಶ್ ನಾಯ್ಕ್ ಅವರು ಗೆಲ್ಲಬೇಕು. ಮಹಾಲಿಂಗೇಶ್ವರ ದೇವರಲ್ಲಿ ನಿತ್ಯವೂ ಪ್ರಾರ್ಥಿಸುತ್ತೇನೆ. ಬಂಟ್ವಾಳದಲ್ಲಿ ಕೋಮು ಗಲಭೆಯನ್ನು ಮುಕ್ತಗೊಳಿಸಿರುವುದೇ ರಾಜೇಶ್ ನಾಯ್ಕ್ ಅವರ ದೊಡ್ಡ ಸಾಧನೆಯೇ ಸರಿ ಎಂದರು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಬಾಡಿಗುತ್ತು ಮಾತನಾಡಿ, ಪಕ್ಷಕ್ಕೆ ನಿಷ್ಠನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು, ನೀಡಿದ ಅವಕಾಶಗಳನ್ನು ಬಳಸಿಕೊಂಡು ಪಕ್ಷದ ಬೆಳವಣಿಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದರು. ಅಖಿಲೆ ಕೊಡ್ತೀರಿ ಮೆಕ್ಲೆ ಕೊಡ್ತೀರಿ ಮಾತ್ರ ಬೆಳವಿನ ಯೋಚನೆ ಉಂಟು ಐಟು ಸುಮಾರು ದುಡ್ಡು ಹಾಕೊಂಡು ಮಾತ್ರ ನಾನು ಅಂಚೆ ಒಟ್ಟರಾಸಿ ದುಡ್ಡು ಬರಲ್ಲ ಅದೊಂದು ವಿಶೇಷ ಗುಣಂದಿನ ಬಂಡ ಆರು ಒಂದು ಜಾತಿ బిల్ నేను మాట యాని ఎమ్మెల్యే యాన్ల సాక్షి కైదిರ್ತదిని ఆ బిల్ పాస్ ఆనాಗ నేను మాట ಮಾತನಾಡುತ್ತೇನೆ ಆ ಪಕ್ಷದಾದ ಬಂತು ಬಂದು పెద్దాడు ఆయన ఉసారించి ಅದನ್ನ ಅಂಚ ಬಲ್ಲಿ ನನ್ನ ಪೊಣ್ಣೆಗಳು ಬರ್ತಿಂಡವರು ನಾನು ದಮ್ಮ ಈಗ ಬಾರಿ ಕೋಡಿಗೆ ನನ್ನ ಬೇರೆ 8,000 ರೂಪಾಯಿ ಕೊಡ್ತು ಪೊಣ್ಣೆನ ಇಲ್ಲಾಡು ಹೊಡೆದು ಟೈಟ್ ಆದ ನಂಗೆ ಒಡಸೆ ಇಪ್ಪೇಳಿದ್ ನಾನು ಇಂಚಲ ಕಥೆ ಈಗ ಒಡ ದಮ್ಮ ಅದು ಮಾಲ್ಪಡ್ಸಿ ಆಲ್ರೆಡಿ